ನಮಸ್ಕಾರ. ಆರೋಗ್ಯ ಮಂಥನ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮಂಗಳೂರಿನ ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಮಂಥನ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಅಕ್ಷತಾ ದಾಸ್ ಅವರು ಭಾಗವಹಿಸಿದ್ದಾರೆ. ನಾನು ಡಾಕ್ಟರ್ ಅಕ್ಷತಾ ದಾಸ್ ಅವರನ್ನು ಈ ಒಂದು ಮಾತುಕತೆಗೆ ಎಲ್ಲ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಡಾಕ್ಟ್ರೇ, ನಮಸ್ಕಾರ ನಿಮಗೆ. ಡಾಕ್ಟರ್ ಅಕ್ಷತಾ ದಾಸ್ ಅವರು ರಸಶಾಸ್ತ್ರ ಮತ್ತು ಭವಿಷ್ಯ ಕಲ್ಪನಾ ವಿಭಾಗ ಇಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ. ಇವತ್ತಿನ ಈ ಮಾತುಕತೆಯಲ್ಲಿ ನಾವು ತುಂಬ ಮಂದಿಗೆ ಆಸಕ್ತಿ ಮತ್ತು ತುಂಬ ಕುತೂಹಲ ಇರಬಹುದಾದ ವಿಚಾರಣೆ ಅದು ತಲೆಗೂದಲಿನ ಆರೈಕೆ ಬಗ್ಗೆ. ಪ್ರತಿಯೊಬ್ಬರಿಗೂ ಅದು ಮಹಿಳೆಯರಿಗಂತೂ ಸ್ವಲ್ಪ ಜಾಸ್ತಿನೇ, ಹಾಗಂತ ಪುರುಷರಿಗೇನು ಕಡಿಮೆ ಅಲ್ಲ. ಅವರವರ ತಲೆಗೂದಲಿನ ಬಗ್ಗೆ ವಿಶೇಷವಾದಂಥ ಕಾಳಜಿ ಇರುತ್ತೆ. ಕಾಳಜಿ ಮತ್ತು ಮಧ್ಯ ವಯಸ್ಸು ದಾಟಿದ ನಂತರ ಅಂತೂ ಇನ್ನೂ ವಿಶೇಷವಾದಂಥ ಕಾಳಜಿ ಬರುತ್ತೆ. ಯಾವ ರೀತಿ ಕೂದಲನ್ನು ಕಾಪಾಡಿಕೊಳ್ಳೋದು, ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಮತ್ತು ಕೂದಲನ್ನು ಉಳಿಸಿಕೊಳ್ಳುವುದು ಹೇಗೆ ಅಂತ ಎಲ್ಲ ವಿಚಾರವಾಗಿ ಡಾಕ್ಟರ್ ಅಕ್ಷತಾ ದಾಸ್ ಅವರು ಮಾತಾಡಲಿಕ್ಕಿದ್ದಾರೆ. ಆಯುರ್ವೇದದಲ್ಲಿ ಏನು ಪರಿಹಾರ ಮತ್ತು ಕೂದಲಿನ ಆರೈಕೆಗೆ ಏನೆಲ್ಲ ಮಾಡಬೇಕು, ಯಾವೆಲ್ಲ ಕಾಳಜಿ ವಹಿಸಬೇಕು, ಯಾವೆಲ್ಲ ಆಹಾರ ಪದ್ಧತಿ, ನಮ್ಮ ಜೀವನ ಶೈಲಿ ಯಾವ ರೀತಿ ಇರಬೇಕು, ಎಲ್ಲ ವಿಚಾರವನ್ನು ನಮ್ಮ ಮುಂದೆ ಇವತ್ತು ನೀಡಲಿಕ್ಕಿದ್ದಾರೆ. ಸೊ ನೀವು ತುಂಬ ಆಸಕ್ತಿಯಿಂದ ಪೂರ್ತಿ ಈ ಒಂದು ಎಪಿಸೋಡನ್ನು ನೋಡ್ತಾ ಇರಿ ಅಂತ ನಾನು ಕೇಳಿಕೊಂಡು ನಾನು ಈ ಒಂದು ಮಾತುಕತೆಯನ್ನು ಆರಂಭಿಸಲಿಕ್ಕಿದ್ದೇನೆ. ಮೊದಲಾಗಿ ಏನು ಸಮಸ್ಯೆ ಅಲ್ಲಿಂದಲೇ ಆರಂಭಿಸುವ ಡಾಕ್ಟ್ರೆ. ಸಾಮಾನ್ಯವಾಗಿ ತಲೆಗೂದಲಿಗೆ ನಾವು ನೋಡ್ತಾ ಇರುವಂಥ ಯಾವುದೇ ಅದು ಮಹಿಳೆ ಇರ್ಬೋದು ಅಥವಾ ಪುರುಷರು ಇರ್ಬೋದು, ಏನು ಸಮಸ್ಯೆಗಳು ಕಾಡ್ತದೆ ಅಂತ? ಈಗ ತಲೆ ಕೂದಲನ್ನು ಸಾಮಾನ್ಯವಾಗಿ ಸುಮಾರು ಸಮಸ್ಯೆಗಳು ಕಾಡ್ತಾ ಇರ್ತವೆ. ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ತಲೆ ಕೂದಲಿನ ಉದುರುವಿಕೆ. ಈಗ ಪ್ರತಿದಿನವೂ ಕೂಡ 40ರಿಂದ 70ರಷ್ಟು ಕೂದಲು ಉದುರ್ತಾ ಇರ್ತವೆ, ಮತ್ತೆ ವಾಪಸ್ ಅದು ಗ್ರೋ ಆಗ್ತಾ ಇರ್ತದೆ. ಉದುರಬೇಕು ಅಂತಾನೆ ಏನು ಇಲ್ಲ, ಆದ್ರೆ ಅಷ್ಟು ಉದುರದವರೆಗೂ ಕೂಡ ಅದು ಪ್ರಾಕೃತ ಅಂತ ಹೇಳ್ಬಹುದು. ಅದಕ್ಕಿಂತ ಜಾಸ್ತಿ ಉದುರ್ತದೆ ಅಥವಾ ಬೆಳಗ್ಗೆ ಹೇಳುವಾಗ ಪಿಲ್ಲೋ ಅಲ್ಲಿ ಎಲ್ಲ ನಿಮ್ಗೆ ಉದುರುವಂತದ್ದು ಕಾಣ್ತಾ ಇರ್ತದೆ, ಬಾಚುವಾಗ ಉದುರುವುದು, ಕೂದಲು ಉದುರುವುದನ್ನು ಕಾಣ್ತಾ ಇರ್ತೇವೆ, ಆಗ ಅದನ್ನ ಕೂದಲು ಉದುರುವುದು ಅಂತ ಹೇಳ್ಬೋದು. ಇದಕ್ಕೆ ಬಹಳಷ್ಟು ಕಾರಣಗಳಿರ್ತವೆ. ಈ ಮಹಿಳೆಯರನ್ನ ಸಾಮಾನ್ಯವಾಗಿ ಕಾಡುವಂತಹ ಒಂದು PCOD, PCOS ಅಂತಹ ಸಮಸ್ಯೆಗಳಿರ್ಬೋದು, ಅಂತವುಗಳನ್ನು ನಾವು ನೋಡ್ಬೋದು. ಇನ್ನು ಥಿನ್ನಿಂಗ್ ಆಫ್ ಹೇರ್ ಅಂತ ಅಂದ್ರೆ ತಲೆ ಕೂದಲು ತೆಳುವಾಗಿ ಬರುವಂತದ್ದು, ಇದೆ ನಾನೀಗ ಮೊದಲೇ ಹೇಳಿದೆ ಹಾಗೆ PCOD, PCOS ಅಂತ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿಯಾಗಿ ಕಾಣುವಂಥದ್ದನ್ನ ನಾವು ಇದು ಕಾಣಬಹುದು. ಇನ್ನು ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಅಂತ ಹೇಳಿದ್ರೆ ಈ ಗಂಡಸರಲ್ಲಿ ಇರುವಂತದ್ದು. ಇದು ತಲೆ ಕೂದಲು ಉದುರುವುದು ಅಂತ ಹೇಳಿದ್ರೆ ಎದುರುಗಡೆಯಿಂದ ಉದುರುವಂಥದ್ದು ಅಥವಾ ನೆತ್ತಿಯಿಂದ ಉದುರುವಂಥದ್ದು. ಇದಕ್ಕೆ ಕಾರಣ ಸ್ಮೋಕಿಂಗ್. ಮತ್ತೆ ಅದಲ್ಲದೆ ದುರ್ವ್ಯಸನ ಅಲ್ಲದೆ ಒಂದು ಆಂಡ್ರೋಜನ್ ಅಂತ ಹೇಳುವಂತ ಒಂದು ಹಾರ್ಮೋನಿನ ಮಟ್ಟವು ಕಡಿಮೆ ಆಗ್ತಾ ಇದ್ದ ಹಾಗೆ ಇಂತಹ ಸಮಸ್ಯೆಗಳು ನಾವು ಗಂಡಸರಲ್ಲಿ ಕಾಣಬಹುದಾಗಿದೆ. ಇನ್ನು ಅಲೋಪೇಶಿಯಾ ಅಂತ ಹೇಳಿದ್ರೆ ಈಗ ಆಯುರ್ವೇದದಲ್ಲಿ ಇಂದ್ರಲುಪ್ತ ಅಂತ ಹೇಳ್ತಾರೆ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಪ್ಯಾಚಿ ಹೇರ್ ಲಾಸ್, ತಲೆಯಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಏರಿಯಾದಲ್ಲಿ ಕೂದಲು ಉದುರುವಂಥದ್ದು. ಅದು ಒಂದು ಪುರುಷರಿಗೆ ಮಾತ್ರವಾ? ಇಲ್ಲ, ಅದು ಎಲ್ಲರಲ್ಲೂ ಸಮೇತ ಕಾಣಬಹುದು. ಈ ಸಣ್ಣ ವಯಸ್ಸಿನಲ್ಲೂ ಕಾಣಬಹುದು ಅಥವಾ ದೊಡ್ಡ ವಯಸ್ಕರಿಗೂ ಕಾಣಬಹುದು, ಗಂಡಸರಲ್ಲೂ ಕಾಣಬಹುದು, ಹೆಂಗಸರಲ್ಲೂ ಕಾಣಬಹುದು. ಇಂಥದ್ದೇ ಒಂದು ಇವರಿಗೆ ಬರಬೇಕು ಅಂತ ಏನು ಇಲ್ಲ. ಇದರಲ್ಲಿ ಒಂದು 3 ತರದ ನಾವು ಅಲೋಪೇಶವನ್ನು ನೋಡ್ಬೋದು. ಒಂದು ಸಣ್ಣ ಸಣ್ಣ ಏರಿಯಾದಲ್ಲಿ ಕೂದಲು ಉದುರುವಂಥದ್ದು, ಪ್ಯಾಚ್ ಆಗಿ. ಇನ್ನೊಂದು ಪೂರ್ತಿಯಾಗಿ ತಲೆ ಕೂದಲು ಉದುರಿ ಹೋಗುವಂಥದ್ದು, ಅಥವಾ ಇಡೀ ದೇಹದ ಕೂದಲುಗಳು ಉದುರಿ ಹೋಗುವಂಥದ್ದು. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ. ಇದು ಯೂಶಲಿ ಏನಾಗ್ತದೆ ಅಂತ ಹೇಳಿದ್ರೆ ತುಂಬಾ ಗಾಬರಿಗೊಳ್ತಾರೆ. ಸೊ ಇದಕ್ಕೆ ಆಯುರ್ವೇದದಲ್ಲಿ ಒಂದು ಬಹಳಷ್ಟು ಪರಿಣಾಮಕಾರಿಯಾದ ನಾವು ಒಂದು ಚಿಕಿತ್ಸೆಯನ್ನ ಕೊಡ್ಬೋದು. ತುಂಬಾ ಸಣ್ಣ ಡ್ಯೂರೇಷನ್ ಅಲ್ಲಿ ಇದಕ್ಕೆ ಸಮಸ್ಯೆಯಿಂದ ಹೊರಗೆ ಬರಬಹುದು, ಮತ್ತೆ ಮೊದಲಿನ ತರಾನೇ ಹೇರ್ ಗ್ರೋ ಆಗುವಾಗೆ ಮಾಡಬಹುದು. ಇನ್ನು ಇದಲ್ಲದೆ ಗ್ರೇಯಿಂಗ್ ಆಫ್ ಹೇರ್ ಅಂತ ಹೇಳಿದ್ರೆ ಕೂದಲು ಬಿಳಿಯಾಗುವಂಥದ್ದು. ಇದು ಕೂಡ ಅಷ್ಟೇ, ಸಣ್ಣ ಮಕ್ಕಳಲ್ಲಿ ಕೂಡ ನಾವು ನೋಡ್ತಾ ಇರ್ತೇವೆ. ಇದಕ್ಕೂ ಕೂಡ ಯಾರಿಗೆ ಬರಬೇಕು ಅಂತ ಏನು ಇಲ್ಲ. ಇದಕ್ಕೆ ಕಾರಣ ಒಂದು, ನಾವು ಸರಿಯಾಗಿ ನಮ್ಮ ತಲೆ ಕೂದಲ ಆರೈಕೆ ಮಾಡದೇ ಇರುವಂಥದ್ದು. ಇನ್ನೊಂದು ಹೆರಿಡಿಟರಿಯಾಗಿ ಕೂಡ
ಬರ್ಲಿಕ್ಕೆ ಸಾಧ್ಯತೆ ವಂಶ ಪಾರಂಪರ್ಯವಾಗಿ ಕೂಡ ಬರುತ್ತೆ. ಬರ್ಬಹುದು. ಇನ್ನು ಹೊಟ್ಟಿನ ಸಮಸ್ಯೆ, ಇದು ತುಂಬಾ ಸಾಮಾನ್ಯವಾಗಿ ಕಾಣುವಂಥದ್ದು, ಡ್ಯಾಂಡ್ರಫ್ ಆಗ್ತಾ ಇರೋದು. ತಲೆ ಬಹಳಷ್ಟು ಏನು ಕೆರೆತ ಇರುವಂತದ್ದು, ಕೆರೆದ್ರೆ ಕೈಯಲ್ಲಿ ಸಣ್ಣ ಸಣ್ಣ ತಿಳುವಿನ ಹೊಟ್ಟು ಬರುವಂತದ್ದು, ಇದು ಇದರ ಲಕ್ಷಣ ಆಗಿರ್ತದೆ. ಇನ್ನು ಹೇಳಬೇಕು ಅಂತಂದ್ರೆ ಸ್ಪ್ಲಿಟ್ ಎಂಡ್ಸ್ ಅಂತ ಹೇಳ್ತೇವೆ, ಕೂದಲಿನ ತುದಿ ಸೀಳಾಗುವಂಥದ್ದು, ಆಮೇಲೆ ರಫ್ ಆಗುವಂಥದ್ದು, ತುಂಬಾ ಒರಟಾಗುವಂಥದ್ದು ಅಥವಾ ಡ್ರೈ ಆಗುವಂಥದ್ದು, ಇವುಗಳೆಲ್ಲ ಕೂಡ ಸಾಮಾನ್ಯವಾಗಿ ನಾವು ನೋಡುವಂತ ಕೂದಲಿಗೆ ಬರುವಂತ ಸಮಸ್ಯೆಗಳು. ಕಾರಣ ಒಂದಷ್ಟು ವಿಚಾರಗಳನ್ನು ಹೇಳಿದ್ರೆ ಸ್ವಲ್ಪ ನೀವು ಎಲಾಬರೇಟ್ ಮಾಡಿ ಪ್ರತಿಯೊಂದೊಂದಕ್ಕೆ ಏನೇನು ಕಾರಣ ಅಂತ ಹೇಳಿದರೆ ಸ್ವಲ್ಪ ಚೆನ್ನಾಗಿತ್ತೇನು. ಎಸ್, ಯಾವೆಲ್ಲ ಕಾರಣಕ್ಕೆ ಅಂತ ಸ್ಪೆಸಿಫಿಕ್ ಆಗಿ ಈಗ ಫಂಗಲ್ ಇನ್ಫೆಕ್ಷನ್ ನೀವು ಹೇಳಿದ್ರಿ, ಈ ಕೂದಲು ಸೀಳುವಿಕೆ ಅಂತ ಹೇಳಿದ್ರಿ, ಯಾಕೆ ಬರುತ್ತೆ ಏನು ಅಂತ? ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಹಲವಾರು ಕಾರಣ ಇರಬಹುದು. ಸಣ್ಣ ಕಾರಣವೇ ಇರಬಹುದು, ಅದೇ ನಾನು ಹೇಳಿದಾಗೆ ದೊಡ್ಡ ದೊಡ್ಡ ರೋಗಗಳ ಕಾರಣ ಕೂಡ ಇರಬಹುದು. ಇದರಲ್ಲಿ ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಜೀವನ ಶೈಲಿ, ನಮ್ಮ ಜೀವನ ಶೈಲಿಯಲ್ಲಿ ಏನು ಚೇಂಜಸ್ ಆಗ್ತಾ ಉಂಟು ಅದು. ಇನ್ನು ಎರಡನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಮಾನಸಿಕ ಒತ್ತಡ ಅಂದ್ರೆ ಸ್ಟ್ರೆಸ್ ಅಂತ ನಾವೇನ್ ಹೇಳ್ತೇವೆ ಅದು. ಒತ್ತಡದಿಂದಾಗಿ ಕೂಡ ಕೂದಲಿಗೆ ಸಮಸ್ಯೆ ಬರುತ್ತೆ ಅಂತ ಹೇಳೋದು. ಖಂಡಿತವಾಗ್ಲೂ ಕೂಡ. ಅದಲ್ಲದೆ ತುಂಬಾ ಚಿಂತನೆ ಮಾಡುವಂಥದ್ದು, ಸ್ಟ್ರೆಸ್ ಜೊತೆಗೆ ನಿದ್ರಾಹೀನತೆ, ನಿದ್ದೆ ಕಡಿಮೆ ಮಾಡುವಂಥದ್ದು, ಇವುಗಳ ಕಾರಣದಿಂದಾಗಿ ಬಹಳಷ್ಟು ಸಮಸ್ಯೆಗಳು ಬರ್ತವೆ. ನಿದ್ದೆ ಕಡಿಮೆ ಆದರೂ ಕೂದಲು ಕಡಿಮೆ ಆಗುತ್ತೆ. ಹೌದು. ಅದರಲ್ಲಿ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಇದು ಕೂದಲಿನ ಸಮಸ್ಯೆ. ಇನ್ನು ಹೇಳಬೇಕು ಅಂತಂದ್ರೆ ಆಹಾರದಲ್ಲಿ ಪೌಷ್ಟಿಕಾಂಶತೆಯ ಕೊರತೆಯಿಂದಾಗಿ ಕಬ್ಬಿಣದ ಅಂಶ ಕಡಿಮೆ ಆಗುವಂಥದ್ದು, ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗುವಂಥದ್ದು, ವಿಟಮಿನ್ ಇ ಅನ್ನಾಂಗದ ಕೊರತೆ ಆಗಿರುವಂಥದ್ದು, ಇಂತಹ ಕಾರಣದಿಂದಾಗಿ ಕೂಡ ಸಮಸ್ಯೆಗಳು ಬರ್ತದೆ. ಇನ್ನು ತುಂಬಾ ಮುಖ್ಯವಾಗಿರುವಂಥದ್ದು ಪ್ರಜ್ಞಾಪರಾಧ ಅಂತ ಹೇಳಿದ್ರೆ ಗೊತ್ತಿದ್ದು ಮಾಡುವಂಥದ್ದು. ಈಗ ಸಲೂನಿಗೆ ಹೋಗುದು, ಹೌದೌದು, ಈಗ ಸ್ಟ್ರೈಟ್ನಿಂಗ್ ಮಾಡಿಸ್ತಾ ಇರುವಂಥದ್ದು, ಆಮೇಲೆ ಕಲರಿಂಗ್ ಮಾಡಿಸ್ತಾ ಇರಬಹುದು, ಆಮೇಲೆ ಅದಕ್ಕೆ ಉಪಯೋಗಿಸುವಂತಹ ತುಂಬಾ ರಾಸಾಯನಿಕ ಇರುವಂತಹ ಪ್ರಾಡಕ್ಟ್ ಆಗಿರಬಹುದು. ಡಾಕ್ಟರ್, ಹಾಗಿದ್ರೆ ನೀವು ಹೇಳುವಂಥದ್ದು ಕಲರಿಂಗ್ ಮಾಡುವಂಥದ್ದು, ಸ್ಟ್ರೈಟ್ನಿಂಗ್ ಮಾಡುವಂಥದ್ದೆಲ್ಲ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ? ಖಂಡಿತವಾಗ್ಲೂ ಅಲ್ಲ. ಕೂದಲಿಗೆ ತುಂಬಾ ಹಾನಿಯನ್ನ ಉಂಟು ಮಾಡ್ತದೆ. ಮತ್ತೆ ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ನಾವು ಏನು ಪ್ರಾಡಕ್ಟ್ ಅನ್ನ ಕೆಮಿಕಲ್ ಬಳಸುವಂತ ಪ್ರಾಡಕ್ಟ್ ಅನ್ನ ನಾವು ಯೂಸ್ ಮಾಡ್ತೇವೆ, ಅವುಗಳಾಗಿರ್ಬೋದು, ಅಥವಾ ಶಾಂಪೂ ಅಲ್ಲಿ ನಾವು ಏನ್ ಹೇಳುದು, ಈ ಸಲ್ಫೇಟ್, ಆಮೇಲೆ ಫಾಸ್ಫೇಟ್ ಮತ್ತೆ ಪ್ಯಾರಾಬೆನ್ಸ್ ಗಳಿರುವಂತ ಶಾಂಪೂಗಳನ್ನ ಬಳಸುವಂತದ್ದು, ಜಂಕ್ ಫುಡ್ ತಿನ್ನುವಂಥದ್ದು, ಇವುಗಳೆಲ್ಲವೂ ಕೂಡ ಏನು ಇದಕ್ಕೆ ಕಾರಣ ಆಗಿರ್ತದೆ. ಮತ್ತೆ ಹೇಳಬೇಕು ಅಂತಂದ್ರೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ ರೋಗ ಮತ್ತೆ ಅದಕ್ಕೆ ಉಪಯೋಗಿಸುವಂತಹ ಔಷಧಿಯ ಅಡ್ಡ ಪರಿಣಾಮಗಳು. ಈಗ ನಾನು ಮೊದಲೇ ಸೈಡ್ ಎಫೆಕ್ಟ್ಸ್, ಈಗ ಮೊದಲೇ ನಾನು ಹೇಳಿದೆ, ಹೆಂಗಸರಲ್ಲಿ ಕಾಡುವಂತಹ PCOD, PCOS, ಹಾರ್ಮೋನಲ್ ಏನು ಏರುಪೇರಾಗ್ತದೆ ಅವುಗಳಾಗಿರ್ಬೋದು, ಆಮೇಲೆ ಏನು ಅನಿಮಿಯಾ ಅಂತ ಹೇಳ್ತಾರೆ, ರಕ್ತಹೀನತೆ ಆಗಿರ್ಬೋದು, ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, ಇವುಗಳೆಲ್ಲದರಿಂದ ಕೂಡ ಇದರಲ್ಲಿ ಈ ಒಂದು ರೋಗದಲ್ಲಿ ಒಂದು ಲಕ್ಷಣ ಹೇರ್ ಲಾಸ್ ಅಥವಾ ಹೇರ್ ಥಿನ್ನಿಂಗ್ ಅಂತ ನಾನು ಮೊದಲೇ ಹೇಳಿದೆ ನೋಡಿ, ಅದಿರಬಹುದು. ಇನ್ನು ಗಂಡಸರಲ್ಲಿ ಕಾಡುವಂಥದ್ದು ಒಂದು ಹಾರ್ಮೋನ್ ಆಗಿರ್ಬೋದು ಅಥವಾ ದುರ್ವ್ಯಸನದಿಂದ ಆಗಿರಬಹುದು, ಮತ್ತೆ ಹವಾಮಾನದ ಚೇಂಜಸ್ ಆಗ್ತಾ ಇರುವಾಗ, ಋತುಗಳ ಚೇಂಜ್ ಆಗ್ತಾ ಇರಬೇಕಾದ್ರೆ, ಈಗ ಚಳಿಗಾಲದಲ್ಲಿ ನೋಡಿದ್ರೆ ಜಾಸ್ತಿ ಹೇರ್ ಲಾಸ್ ಆಗ್ತಾ ಇರ್ತದೆ, ಹಾಗೆ ಅದರಿಂದಾಗಿ ಬರಬಹುದು. ಅಥವಾ ಅದೇ ನಾನು ಹೇಳಿದೆ ದುರ್ವ್ಯಸನದಿಂದಾಗಿ, ಅಂದ್ರೆ ಹೆಚ್ಚಾಗಿ ಇಂಪಾರ್ಟೆಂಟ್ ಆಗಿ ಮುಖ್ಯವಾಗಿರುವಂಥದ್ದು ಸ್ಮೋಕಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲಿ, ಅಂದ್ರೆ ಮೊದಲ ಸ್ಟೇಜ್ ಅಲ್ಲಿ ಗೊತ್ತಾಗದೇ ಇರಬಹುದು, ಆದ್ರೆ ಹೋಗ್ತಾ ಕೂದಲಿನ ಸಮಸ್ಯೆ ಬರುವುದಂತೂ ಖಂಡಿತವಾಗ್ಲೂ ಇರ್ತದೆ. ಮಾಡುವವರೆಲ್ಲ ಗಮನಿಸಬೇಕಾದ ವಿಚಾರ ಇದು. ಹೌದು, ಖಂಡಿತವಾಗ್ಲೂ ಕೂಡ ತುಂಬಾ ಸಮಸ್ಯೆಗಳು ಬರ್ತದೆ. ಅದರಲ್ಲಿ ಒಂದು ಸಮಸ್ಯೆ ಈ ಹೇರ್ ಲಾಸ್ ಅಂತ ಹೇಳುವಂಥದ್ದು ಖಂಡಿತವಾಗ್ಲೂ ಬರ್ತದೆ. ಇನ್ನು ಅದಲ್ಲದೆ ಕಲುಷಿತ ನೀರಾಗಿರ್ಬೋದು, ಕಲುಷಿತ ವಾತಾವರಣ ಆಗಿರ್ಬೋದು. ಕಲುಷಿತ ನೀರು ಅಂತ ಹೇಳಿದ್ರೆ ಕಲುಷಿತ ನೀರಿನಲ್ಲಿ ಸ್ನಾನ ಮಾಡಿದ್ರೆ ನೀರಾಗಿರಬಹುದು, ಆಮೇಲೆ ಅದೇ ವಾತಾವರಣ ಆಗಿರ್ಬೋದು, ಮತ್ತೆ ಹೆರಿಡಿಟರಿ, ಇಷ್ಟು ಇದೆಲ್ಲ ಸಾಮಾನ್ಯವಾಗಿ ನಮಗೆ ಗೊತ್ತಾಗುವಂತ ಮೇಲ್ನೋಟಕ್ಕೆ ಗೊತ್ತಾಗುವಂತ ಕಾರಣಗಳು. ಎಸ್, ಈಗ ಆಯುರ್ವೇದ ವಿಚಾರಕ್ಕೆ ಬಂದಾಗ ನೀವು ಒಟ್ಟು ವ್ಯಕ್ತಿಯ ಆರೋಗ್ಯದಲ್ಲಿ ತಲೆಯ ಅಥವಾ ತಲೆಗೂದಲಿನ ಏನು ಆರೋಗ್ಯದ ಮಹತ್ವವನ್ನು ಯಾವ ರೀತಿ ಅದನ್ನು ನೀವು ಹೇಳ್ತೀರಿ? ಇಲ್ಲಿ
ನಮ್ಮ ಸೌಂದರ್ಯಕ್ಕೆ ಮುಖದ ಕಾಂತಿ ಆಗಿರ್ಬೋದು, ಚರ್ಮದ ಕಾಂತಿ ಆಗಿರ್ಬೋದು ಎಷ್ಟು ಮುಖ್ಯವಾಗಿರ್ತದೋ ಅಷ್ಟೇ ಮುಖ್ಯ ನಮ್ಮ ತಲೆ ಕೂದಲಿನ ಸೌಂದರ್ಯ ಕೂಡ. ಇದು ಖಾಲಿ ಸೌಂದರ್ಯಕ್ಕೆ ಮಾತ್ರ ಅಲ್ಲದೆ ದೇಹದ ರಕ್ಷಣೆಯನ್ನು ಕೂಡ ಮಾಡ್ತದೆ, ಅದರ ಜೊತೆಗೆ ದೇಹದ ಉಷ್ಣಾಂಶವನ್ನು ಕೂಡ ನಿಯಂತ್ರಣ ಮಾಡ್ತದೆ. ಈಗ ಆಯುರ್ವೇದದಲ್ಲಿ ಕೂದಲನ್ನ ಅಸ್ಥಿ ಧಾತುವಿನ ಉಪಧಾತು ಅಂತ ಹೇಳ್ತಾರೆ. ಇದಕ್ಕೂ ಕೂಡ ಬಹಳಷ್ಟು ಮಹತ್ವವನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಗೆ ಹಲವಾರು ಆರೈಕ ಕ್ರಮಗಳಾಗಿರ್ಬೋದು, ಔಷಧಗಳಾಗಿರ್ಬೋದು, ಚಿಕಿತ್ಸಾ ಕ್ರಮಗಳಾಗಿರ್ಬೋದು, ಅಂದ್ರೆ ಇಂಟರ್ನಲ್ಲಿ ತಗೊಳ್ಳುವಂತ ರೋಗ ಬಂದ್ರೆ ಇಂಟರ್ನಲ್ಲಿ ತಗೊಳ್ಳುವಂತ ಮೆಡಿಸಿನ್ಗಳಾಗಿರ್ಬೋದು, ರೋಗಗಳಾಗಿರ್ಬೋದು, ಬಹಳಷ್ಟು ಹಲವಾರು ಕಡೆಯಲ್ಲಿ ಇದರ ಉಲ್ಲೇಖವನ್ನ ಮಾಡಿದ್ದಾರೆ. ಆದ ಕಾರಣ ಈ ಕ್ರಮವನ್ನ ನಮ್ಮ ದಿನನಿತ್ಯದ ದಿನಚರಿಯಲ್ಲಿ ನಾವು ಅಳವಡಿಸಿಕೊಂಡು ನಮ್ಮ ಕೂದಲನ್ನ ಆರೋಗ್ಯವಾಗಿ ಇಟ್ಕೊಳ್ಬಹುದು. ಡಾಕ್ಟರ್, ನಾವು ಒಂದು ಸಣ್ಣ ಬ್ರೇಕ್ ತೆಗೊಳ್ಳುವ. ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ ನಂತರ ಡಾಕ್ಟರ್ ಈಗ ಒಂದಷ್ಟು ಸಮಸ್ಯೆಗಳನ್ನು ಹೇಳಿದರು. ಯಾವ್ಯಾವ ಕಾರಣದಿಂದ ಬರುತ್ತೆ ತಲೆಗೂದಲಿನ ಸಮಸ್ಯೆಗಳು. ಇದಕ್ಕೆ ಏನು ಪರಿಹಾರ, ಆಯುರ್ವೇದದಲ್ಲಿ ಏನು ಪರಿಹಾರ, ಮನೆಯಲ್ಲೇ ಏನು ಪರಿಹಾರ ಮಾಡಿಕೊಳ್ಳಬಹುದು, ಎಲ್ಲ ವಿಚಾರವನ್ನು ನಾವು ಮಾತಾಡಲಿಕ್ಕಿದ್ದೇವೆ. ಈ ನಡುವೆ ಒಂದು ಸಣ್ಣ ಬ್ರೇಕ್. The Karnataka Educational and Charitable Trust was established in 1994 with an aim to impart the education and services in medical and paramedical field. The campus is spread in a vast area accommodating Karnataka Ayurveda Medical College, SCS College of Nursing Science, Karnataka Ayurveda Medical College Hospital and hostels in an independent building. SCS College of Nursing. Courses offered: Basic BSc Nursing and MSc Nursing. Karnataka Ayurveda Medical College offers undergraduation BA MS and post-graduation courses MS and MD in Ayurveda. The Karnataka Ayurveda Medical College Hospital offers inpatient and outpatient department, physiotherapy, X-ray, ultrasound, laboratory, pharmacy, OT and LT with treatments like Akshitarpana, Alepa Bhashpasveda, Katibasti, Nadi Sveda Parisheka, Pinda Sveda Shirodhara, Valuka Sveda Vrana Prakshalana by well-trained and leading consultants. For more information, please contact Karnataka Educational and Charitable Trust, KECT Towers, Hoige Bail, Ashok Nagar, Mangaluru. ಆರೋಗ್ಯ ಮಂಥನ ಮಾತುಕತೆಯನ್ನು ಮತ್ತೆ ಮುಂದುವರಿಸಿದ್ದೇವೆ. ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಮಂಥನ. ಈ ದಿವಸ ಡಾಕ್ಟರ್ ಅಕ್ಷತಾ ದಾಸ್ ಅವರು ತಲೆಗೂದಲಿನ ಆರೈಕೆ ಬಗ್ಗೆ, ಯಾವ ರೀತಿಯ ತಲೆಗೂದಲಿಗೆ ಸಮಸ್ಯೆ ಬರುತ್ತೆ ಮತ್ತು ಏನು ಪರಿಹಾರ, ಆಯುರ್ವೇದ ಏನು ಪರಿಹಾರ ಸೂಚಿಸುತ್ತೆ ಅನ್ನೋ ಬಗ್ಗೆ ಮಾತಾಡ್ತಾ ಇದ್ದೇವೆ ನಾವು. ಈಗಾಗಲೇ ಒಂದಷ್ಟು ಸಮಸ್ಯೆಗಳನ್ನು, ಅಂದರೆ ಎಲ್ಲರಿಗೂ ಕಾಡುವಂಥ, ಎಲ್ಲರೂ ಅನುಭವಿಸಿರುವಂಥ ಸಮಸ್ಯೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನೋಡೋಣ ಏನೆಲ್ಲ ಪರಿಹಾರಗಳಿದ್ದಾವೆ ಅಂತ. ಡಾಕ್ಟ್ರೇ, ಅನೇಕ ಸಮಸ್ಯೆಗಳನ್ನು ಹೇಳಿದ್ರಿ ನೀವು. ತಲೆಗೂದಲಿಗೆ ಎಲ್ಲರಿಗೂ ಅನುಭವಕ್ಕೆ ಬಂದಿರುವಂಥ ಸಮಸ್ಯೆಗಳೇ ಸ್ವಾಭಾವಿಕವಾಗಿ ಎಲ್ಲ ಮನೆಯಲ್ಲೂ ಎಲ್ಲರಲ್ಲೂ ಕೂಡ. ಏನೆಲ್ಲ ಪರಿಹಾರವನ್ನು ನೀವೀಗ ಆಯುರ್ವೇದ ಮೆಡಿಸಿನ್ ಪ್ರಕಾರ ಸೂಚಿಸ್ತೀರಿ? ಆಯುರ್ವೇದದಲ್ಲಿ ಕೂದಲಿನ ಆರೈಕೆಗೆ, ಕೂದಲಿನ ಆರೋಗ್ಯವನ್ನ ಮತ್ತಷ್ಟು ಆರೋಗ್ಯವಂತವಾಗಿ ಇಡ್ಲಿಕ್ಕೋಸ್ಕರ ಒಂದಷ್ಟು ಕ್ರಮಗಳನ್ನ ಹೇಳಿದೆ. ಮತ್ತೆ ಅದರ ಜೊತೆಗೆ ರೋಗ ಬಂದ್ರೆ ರೋಗವನ್ನ ಹೇಗೆ ಶಮನ ಮಾಡಬೇಕು ಅದಕ್ಕೆ ಕೂಡ ಅದರದ್ದೇ ಆದ ಒಂದಷ್ಟು ಚಿಕಿತ್ಸಾ ಕ್ರಮಗಳನ್ನ ಕೂಡ ಹೇಳಿದೆ. ಇದರಲ್ಲಿ ಮೊದಲನೇದಾಗಿ ಬರುವಂಥದ್ದು ಶಿರೋಅಭ್ಯಂಗ ಅಂತ ಹೇಳಿದ್ರೆ ಎಣ್ಣೆ ಹಾಕುವಂಥದ್ದು, ಎಣ್ಣೆ ಹಾಕಿ ಮಸಾಜ್ ಮಾಡುವಂಥದ್ದು. ಇದಕ್ಕೂ ಕೂಡ ಕ್ರಮಗಳುಂಟು. ಇಲ್ಲಿ ತೆಂಗಿನ ಎಣ್ಣೆ ಆಗಿರ್ಬೋದು, ಎಳ್ಳೆಣ್ಣೆ ಆಗಿರ್ಬೋದು, ಅಥವಾ ಹರಳೆಣ್ಣೆ ಆಗಿರ್ಬೋದು. ಕೆಲವರು ಯಾವುದು ಶ್ರೇಷ್ಠ ನಮ್ಮ ಇಲ್ಲಿಯ ಪ್ರಕೃತಿಗೆ ತೆಂಗಿನೆಣ್ಣೆ, ಕೋಸ್ಟಲ್ ಬೆಲ್ಟ್ ಆದ ಕಾರಣ ತೆಂಗಿನೆಣ್ಣೆಯನ್ನ ನಾವು ಉಪಯೋಗಿಸುವುದು ಉತ್ತಮ ಆಗಿರ್ತದೆ. ಎಣ್ಣೆಯನ್ನ ಉಪಯೋಗಿಸುವಾಗ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಮತ್ತೆ ಕೈಯ ಬೆರಳುಗಳ ಸಹಾಯದಿಂದ ಅಥವಾ ಹತ್ತಿಯ ಸಹಾಯದಿಂದ ಅದನ್ನ ಕೂದಲಿನ ಬುಡಕ್ಕೆ ಹಾಕಿ. ಯಾಕೆ ಇದು ಬಿಸಿ ಮಾಡಬೇಕು ಡಾಕ್ಟ್ರೆ? ಏನ್ ಹೇಳುದು, ಬಿಸಿ ಮಾಡೋದ್ರಿಂದ ಅಬ್ಸಾರ್ಪ್ಷನ್ ಜಾಸ್ತಿ ಆಗ್ತದೆ. ಹಾಗೆ ಆಮೇಲೆ ಅದು ಬಿಸಿ ಮಾಡಿ ಕೈಯಲ್ಲಿ ತೆಗೆದುಕೊಂಡು ಬೆರಳುಗಳ ಸಹಾಯದಿಂದ ಅಥವಾ ಹತ್ತಿಯ ಸಹಾಯದಿಂದ ಕೂದಲಿನ ಬುಡಕ್ಕೆ ಹಾಕಿ ಒಂದು ಸ್ವಲ್ಪ ಪ್ರೆಷರ್ ಕೊಟ್ಟು, ಅಂದ್ರೆ ಒಂದು ಸ್ವಲ್ಪ ಒತ್ತಡವನ್ನ ಹಾಕಿ ಬೆರಳುಗಳನ್ನ ಮಸಾಜ್ ಮಾಡುವಂಥದ್ದನ್ನ ಮಾಡಬೇಕು. ಈ ಮಸಾಜ್ ಮಾಡುವಂಥದ್ದು ಬಹಳ ಮುಖ್ಯ ಆಗಿರ್ತದೆ. ಇನ್ನು ಹೀಗೆ ಆಯಿಲಿಂಗ್ ಏನಿರ್ತದೆ ಅವುಗಳನ್ನ ಈಗ ಹೇರ್ ಡ್ರೈ ಆಗಿದ್ರೆ, ತುಂಬಾ ಒಣಗಿದ್ರೆ ಅವರು ಒಂದು ವಾರದಲ್ಲಿ 3 ಸಲ ಆದ್ರೂ ಮಾಡ್ಲೇಬೇಕು. ಇನ್ನು ಆಯಿಲಿ ಹೇರ್ ಅಂತ ಇರ್ತದೆ, ಅನೇಕ ಮಂದಿ ಹೇಳ್ತಾ ಇರ್ತಾರೆ ಕೂದಲು ತುಂಬಾ ಒಣಗಿದ ರೀತಿಯಲ್ಲಿ ಉಂಟು ಅಂತ. ಅವರು ವಾರದಲ್ಲಿ 3 ಬಾರಿ ಆದ್ರೂ ಮಾಡ್ಲೇಬೇಕು. ಅದಲ್ಲದೆ ಇದನ್ನು ಹೊರತುಪಡಿಸಿ ಬೇರೆ ಏನುಂಟು? ಎಣ್ಣೆ ಹಾಕುದಲ್ಲದೆ ಅದನ್ನ ಎಣ್ಣೆ ಹಾಕಿದ ನಂತರ ಮಸಾಜ್ ಮಾಡಿ ಆದ ನಂತರ
ಒಂದು ಗಂಟೆಯಿಂದ 2 ಗಂಟೆಯಷ್ಟು ಕಾಲ ಅದನ್ನು ತಲೆಯಲ್ಲಿ ಇಟ್ಟು ತೊಳೆಯುವಂಥದ್ದನ್ನು ಮಾಡಬೇಕು. ಇನ್ನು ಇದಕ್ಕೆ ಸ್ನಾನ, ನೆಕ್ಸ್ಟ್ ಅಭ್ಯಂಗ ಆದ ನಂತರ ಸ್ನಾನವನ್ನು ಮಾಡಲಿಕ್ಕೆ ಕೂಡ ಒಂದು ಕ್ರಮವನ್ನು ಹೇಳಿದ್ದಾರೆ ಆಯುರ್ವೇದದಲ್ಲಿ. ಯಾವುದೇ ಕಾರಣಕ್ಕೂ ಕೂಡ ತಲೆಗೆ ಬಿಸಿ ನೀರಿನಿಂದ ಸ್ನಾನ ಮಾಡಬಾರ್ದು. ಇದನ್ನ ಸ್ಪಷ್ಟವಾಗಿ ಆಯುರ್ವೇದದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮೈಗೆ ಸ್ನಾನ ಮಾಡುವಂಥದ್ದು ತೊಂದರೆ ಇಲ್ಲ. ಡಾಕ್ಟ್ರೆ, ಬಿಸಿ ನೀರಲ್ಲಿ ಯಾಕೆ ಸ್ನಾನ ಮಾಡಬಾರ್ದು ಅಂತ ಹೇಳ್ತೀರಿ ನೀವು? ಈಗ ತಲೆಗೆ ಬಹಳಷ್ಟು ಒಂದು ಹೇಳುದಂತ ಹೇಳಿದ್ರೆ ತಲೆಗೆ ಬಿಸಿ ಬಿಸಿ ನೀರು ಸ್ನಾನ ಮಾಡೋದು ಯಾವತ್ತೂ ಕೂಡ ಒಳ್ಳೆಯದಲ್ಲ. ಇನ್ನೊಂದು, ಈಗ ಬಹಳಷ್ಟು ಏನು ಹೇಳೋದು, ರೋಗಗಳು ಪಿತ್ತದಿಂದ ಬರ್ತಾ ಇರ್ತವೆ, ಅವುಗಳಿಗೂ ಕೂಡ ಹಾಗೆ. ಇನ್ನು ಅಂತ ಹೇಳಿದ್ರೆ ತಲೆಗೆ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದರೆ ಕಣ್ಣಿಗೆ ತೊಂದರೆ ಆಗ್ತದೆ, ಅಂದರೆ ನರದ ದೋಷದಿಂದ ಕಣ್ಣಿಗೆ ತೊಂದರೆ ಬರ್ತದೆ ಅಂತ ಹೇಳಿ ಕೂಡ ಹೇಳ್ತಾರೆ. ಇನ್ನು ಸ್ನಾನ ಅದೇ ನಾನು ಹೇಳಿದ್ದೆ, ಬಿಸಿ ನೀರಲ್ಲಿ ಯಾವತ್ತೂ ಕೂಡ ತಪ್ಪಿ ಕೂಡ ಸ್ನಾನ ಮಾಡಬಾರ್ದು. ಮತ್ತೆ ಸ್ನಾನ ಮಾಡುವಾಗ ಉಪಯೋಗ ಮಾಡುವಂತ ಶಾಂಪು ಆದಷ್ಟು ಕಡಿಮೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಆದ್ರೆ ಅಕಸ್ಮಾತ್ ಅದನ್ನು ಬಿಟ್ಟು ಪ್ರಾಕೃತಿಕವಾಗಿ ಸಿಕ್ಕುವಂತಹ ಶೀಗೆಕಾಯಿ ಆಗಿರ್ಬೋದು, ನೊರೆಕಾಯಿ ಅಂತ ಹೇಳ್ತಾರೆ, ಅಂಟುವಾಳಕಾಯಿ ಅಂತ ಹೇಳ್ತಾರೆ, ಅದು, ಅಥವಾ ಆಲೋವೆರಾವನ್ನು ಯೂಸ್ ಮಾಡುವಂಥದ್ದು. ಇನ್ನು ದಾಸವಾಳದ ಸೊಪ್ಪು ಅಥವಾ ದಾಸವಾಳದ ಹೂವನ್ನು ಕಿವುಚಿ ಅದರ ರಸದಲ್ಲಿ ತೊಳೆಯುವಂಥದ್ದನ್ನು ಮಾಡಿದರೆ ಮುಂದೆ ಬರುವ ಸಮಸ್ಯೆಗಳನ್ನು ನಾವು ತಡೆಗಟ್ಟಬಹುದು. ಅಲ್ಲದೆ ಇನ್ನು ಈ ಕ್ರಮಗಳನ್ನು ನಾನು ಏನು ಹೇಳಿದೆ ಅದೇ ನಾನು ಹೇಳಿದ ಹಾಗೆ ವಾರದಲ್ಲಿ 3 ಸಲ ಆದರೂ ಕೂಡ ಡ್ರೈ ಹೇರ್ ಇದ್ದವರು ಬಳಸುವಂಥದ್ದು, ಕಂಟಿನ್ಯೂ ಮಾಡುವಂಥದ್ದು. ಇಲ್ಲದೇ ಇದ್ದರೆ ಆಯಿಲಿ ಹೇರ್ ಇತ್ತು ಅಂತ ಅಂದರೆ ವಾರದಲ್ಲಿ ಒಂದು ಸಲವಾದರೂ ಇದನ್ನು ಮಾಡುವಂಥದ್ದನ್ನು ಕ್ರಮವನ್ನು ಅಳವಡಿಸಿಕೊಂಡ್ರೆ ತುಂಬ ಒಳ್ಳೆಯದು. ಎಸ್ ಡಾಕ್ಟ್ರೆ, ಈಗ ತಲೆಗೆ ಸ್ನಾನ, ತಲೆಗೆ ಎಣ್ಣೆ ಹಚ್ಚೋದು ಎಲ್ಲ ಹೇಳಿದ್ದಾರೆ ನೀವು. ಅದರ ಆಚೆಗೆ ಬೇರೆ ಏನು ಪರಿಹಾರಗಳುಂಟು? ಶಿರೋ ಅಭ್ಯಂಗ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಇದು ಅಲ್ಲದೆ ಇದರ ಜೊತೆಗೆ ನಾವು ಲೇಪಗಳ ಬಳಕೆಯನ್ನ ಮಾಡಬಹುದು. ಅಂದ್ರೆ ಹೇರ್ ಪ್ಯಾಕ್ ಅಂತ ಏನು ಹೇಳ್ತೇವೆ, ಅದು ಹೇಗಂತಂದ್ರೆ ಕೇಶ ವಸ್ತುಗಳನ್ನ ಉಪಯೋಗಿಸಿಕೊಂಡು, ಕೇಶ ವಸ್ತುಗಳು ಅಂತ ಹೇಳಿದ್ರೆ ತಲೆ ಕೂದಲಿಗೆ ತುಂಬಾ ಆರೋಗ್ಯವನ್ನ ಕೊಡುವಂತಹ ಕೇಶ ವಸ್ತುಗಳು ಅಂತ ಹೇಳಿದ್ರೆ ನೆಲ್ಲಿಕಾಯಿ ಆಗಿರಬಹುದು, ಆಮೇಲೆ ದಾಸವಾಳ ಆಗಿರ್ಬೋದು, ಮದರಂಗಿ ಸೊಪ್ಪು ಅಂತ ಏನು ಹೇಳ್ತೇವೆ, ಇವುಗಳನ್ನೆಲ್ಲ ಬಳಸ್ಕೊಂಡು ನಾವು ಲೇಪವನ್ನ ಮಾಡಿಕೊಂಡು ಹಚ್ಚಬಹುದು. ಇದನ್ನ ವಾರದಲ್ಲಿ 1 ಸಲ ಅಥವಾ ತಿಂಗಳಿಗೆ 1-2 ಸಲ ಮಾಡೋದ್ರಿಂದ ಕೂಡ ತುಂಬಾ ಉಪಯೋಗವನ್ನ ನಾವು ಕಾಣಬಹುದು. ಇನ್ನು ಕೆಲವು ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗ್ತದೆ. ಮಲಗುವ ಟೈಮಿಗೆ ಯಾವಾಗಲೂ ಕೂಡ ಒದ್ದೆ ತಲೆಯಲ್ಲಿ ಅಂದ್ರೆ ಚಂಡಿ ತಲೆಯಲ್ಲಿ ಮಲಗಬಾರ್ದು. ಯಾವತ್ತೂ ಕೂಡ ಒಣಗಿಸುವುದು ಅಂತ ಹೇಳಿದ್ರೆ ಡ್ರೈಯರ್ ಯೂಸ್ ಮಾಡ್ಕೊಂಡಲ್ಲ, ಡ್ರೈಯರ್ ತುಂಬಾ ಹಾನಿ ಮಾಡುತ್ತದೆ. ಡ್ರೈಯರ್ ಯೂಸ್ ಮಾಡಿ ತಲೆ ಒಣಗಿಸುವ ಹಾಗೆ ಇಲ್ಲ. ಒಣಗಿಸಿ ಈಗ ಹೆಂಗಸರಿಗೆ ಸಡಿಲವಾಗಿ ಕಟ್ಟಿ ಅದನ್ನು ಮಲಗುವಂಥದ್ದನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಇನ್ನು ಹೆಲ್ಮೆಟ್ ಧರಿಸುವವರು ಹೆಲ್ಮೆಟ್ ಧರಿಸುವ ಮೊದಲು ಬಟ್ಟೆಯನ್ನ ಒಂದು ಹಾಕಿ ಮತ್ತೆ ಹೆಲ್ಮೆಟ್ ಧರಿಸುವಂತಹ ಒಂದು ಅಭ್ಯಾಸವನ್ನ ಮಾಡ್ಕೊಂಡಿದ್ದೆ. ಏನಾಗ್ತದೆ, ಹೆಲ್ಮೆಟ್ ಹಾಕಿದಾಗ ನಿಮ್ಗೆ ನಿಮ್ಮ ತಲೆಯಲ್ಲಿ ಸ್ವೆಟ್ ಅಂತ ಬೆವರು ಇದು ಇರ್ತದೆ, ಬೆವರಿಂದಾಗಿ ಇನ್ಫೆಕ್ಷನ್ ಆಗುವ ಸಮಸ್ಯೆ ಇದು ಕೂಡ ಉಂಟು. ಇನ್ನು ಅದು ಮಾಡುವಂತ ಅಲ್ಲಿ ಉತ್ಪತ್ತಿ ಆಗುವಂತ ಶಾಖ, ಇದರಿಂದಾಗಿ ಕೂಡ ಹೇರ್ ಫಾಲ್ ಈಗ ಸಾಕಷ್ಟು ನಾವು ಕಾಣ್ತಾ ಇದ್ದೇವೆ. ಆದ ಕಾರಣ ಅದು ಉಪಯೋಗಿಸುವ ಮೊದಲು ಒಂದು ಬಟ್ಟೆಯನ್ನ ಉಪಯೋಗಿಸಿಕೊಂಡು ಹಾಕಿಕೊಂಡು ಮತ್ತೆ ಹೆಲ್ಮೆಟ್ ಅನ್ನ ಧರಿಸಿದ್ರೆ ತುಂಬಾ ಒಳ್ಳೆಯದು. ಇನ್ನು ಒದ್ದೆ ಕೂದಲನ್ನ ಬಾಚುವಂಥದ್ದು, ಆಮೇಲೆ ಕೆಮಿಕಲ್ ಅನ್ನ ಯೂಸ್ ಮಾಡುವಂಥದ್ದು, ಇಂಥವುಗಳನ್ನೆಲ್ಲ ಅವಾಯ್ಡ್ ಮಾಡಬೇಕು. ಇದರ ಜೊತೆಗೆ ಆಹಾರ ಕ್ರಮ, ಪೌಷ್ಟಿಕ ಆಹಾರವನ್ನು ಕೂಡ ತೆಗೆದುಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಇದಿಷ್ಟು ಆರೋಗ್ಯವಾಗಿ ಇಡ್ಲಿಕ್ಕೆ ಅಂತಾದ್ರೆ ಇನ್ನು ಚಿಕಿತ್ಸೆಯಲ್ಲಿ ಹಲವಾರು ಕ್ರಮಗಳನ್ನ ಹೇಳಿದ್ದಾರೆ ಅಂತ ಹೇಳಿದ್ರೆ ಶಿರೋ ಅಭ್ಯಂಗ ಆಗಿರ್ಬೋದು, ಶಿರೋಧಾರ ಆಗಿರ್ಬೋದು, ಪ್ರಚ್ಛನ್ನ ಕರ್ಮ ಆಗಿರ್ಬೋದು, ಇದು ಹೇರ್ ರೂಟ್ ಅನ್ನ ಆಕ್ಟಿವೇಟ್ ಮಾಡುವಂತಹ ಪ್ರೊಸೀಜರ್ಗಳು. ಇವುಗಳು ಖಾಲಿ ಕೂದಲಿನ ಸಮಸ್ಯೆ ಅಲ್ಲದೆ ಕೂಡ ಇತರ ಸಮಸ್ಯೆಗಳು, BPL ಆಗಿರ್ಬೋದು, ಇಂತಹ ಸಾಮಾನ್ಯ ಸಮಸ್ಯೆಗಳಲ್ಲಿ ಕೂಡ ಇದು ನಮಗೆ ತುಂಬಾ ಉಪಯೋಗವನ್ನ ಕೊಡ್ತದೆ. ಎಸ್ ಡಾಕ್ಟ್ರೆ, ಈಗ ನೀವು ಹೇಳಿದ್ರಲ್ಲಿ ಬಹುಶಃ ಒಂದಷ್ಟು ವಿಚಾರಗಳನ್ನು ಮನೆಯಲ್ಲೇ ಮಾಡಿಕೊಳ್ಳಬಹುದೇನು ಅಲ್ವಾ? ಮಾಡಬಹುದು. ಸ್ವಂತವಾಗಿ ಅವರವರೇ ಆಸಕ್ತಿ ವಹಿಸಿ ನಿಮಗೆ ಇವಾಗ ದಾಸವಾಳದ್ದು ಎಲೆ, ಹೂವಿದ್ದು ಎಣ್ಣೆಯನ್ನು ಬಳಸಿಕೊಳ್ಳದ ವಿಚಾರವನ್ನು ಹೇಳಿದಿರಿ. ಎಸ್, ಈಗ ಆಹಾರ ಪದ್ಧತಿಯಲ್ಲಿ ನಾವು ಯಾವ ಶೈಲಿಯನ್ನು ಅಥವಾ ಯಾವುದನ್ನು ರೂಢಿಸಿಕೊಳ್ಳಬೇಕು?
ತಲೆಗೂದಲನ್ನು ಒಳ್ಳೆಯ ರೀತಿಯ ಅಥವಾ ತಲೆಗೂದಲನ್ನ ಅದನ್ನು ಚೆನ್ನಾಗಿ ಬರಬೇಕು ಅಥವಾ ಚೆನ್ನಾಗಿ ಉಳಿಬೇಕು ಅಂತ ಇದ್ದರೆ? ನಾನು ಈಗಾಗಲೇ ಹೇಳಿದೆ, ಎಷ್ಟು ಈ ನಮ್ಮ ಆರೈಕಾ ಕ್ರಮಗಳು ಎಷ್ಟು ಮುಖ್ಯವಾಗಿರ್ತದೋ ಅಷ್ಟೇ ಮುಖ್ಯ ಆಹಾರ ಕ್ರಮ ಕೂಡ. ಆಹಾರದಲ್ಲಿ ಏನು ನಾವು ತೆಗೆದುಕೊಳ್ಳುವ ಆಹಾರದಲ್ಲಿ ಕ್ಯಾಲ್ಶಿಯಂ ಆಗಿರ್ಬೋದು ಅಥವಾ ಕಬ್ಬಿಣದ ಅಂಶ ಮುಖ್ಯವಾಗಿ, ಇನ್ನು ವಿಟಮಿನ್ ಇ ಆಗಿರ್ಬೋದು, ಇಂಥ ಏನು ಕಂಟೆಂಟ್ ಇರುವಂಥ ಆಹಾರಗಳನ್ನು ಹೇರಳವಾಗಿ ಯೂಸ್ ಮಾಡುವಂಥದ್ದು ತುಂಬ ಮುಖ್ಯವಾಗಿರ್ತದೆ. ಇನ್ನು ಸೊಪ್ಪು ತರಕಾರಿಗಳು, ಕ್ಯಾರೆಟ್, ಆಮೇಲೆ ನೆಲ್ಲಿಕಾಯನ್ನು ಬಳಸುವಂಥದ್ದು, ಇಂಥವುಗಳನ್ನು ಬಳಸುವಂಥದ್ದು. ಇನ್ನು ಹಣ್ಣುಗಳಾದ ದಾಳಿಂಬೆ, ಚಿಕ್ಕು, ಇಂಥ ಹಣ್ಣುಗಳನ್ನು ಬಳಸುವಂಥದ್ದು. ಮತ್ತೆ ಡ್ರೈ ಫ್ರೂಟ್ಸ್, ಒಣಗಿದ ದ್ರಾಕ್ಷೆ, ಆಮೇಲೆ ಖರ್ಜೂರ, ಇಂಥವುಗಳನ್ನು ಬಳಸುವಂಥದ್ದು. ಹಾಲು, ಮೊಟ್ಟೆ, ಹೀಗೆ ಇಂಥ ಆಹಾರಗಳನ್ನು ದಿನನಿತ್ಯದ ನಮ್ಮ ಆಹಾರ ಕ್ರಮದಲ್ಲಿ ಬಳಸುವುದರಿಂದ ಕೂಡ ಕೂದಲಿಗೆ ಬೇಕಾದ ಏನು ಬೇಕು ಪೌಷ್ಟಿಕಾಂಶಗಳು ಅವುಗಳನ್ನು ನಾವು ಪಡ್ಕೊಳ್ಬಹುದಾಗಿದೆ. ಈಗ ಡಾಕ್ಟ್ರೆ, ಈಗ ಮನೆಯಲ್ಲೇ ಮಾಡಿಕೊಳ್ಳಬಹುದಾದ ಔಷಧಿ ಏನಾದರೂ ಇದ್ದರೆ? ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಹೇಳಿದರೆ, ಈಗ ತೆಂಗಿನೆಣ್ಣೆ ನಾವು ಇಲ್ಲಿ ಏನು ಉಪಯೋಗಿಸ್ತೇವೆ ಅಂದರೆ, ತೆಂಗಿನೆಣ್ಣೆಯೇ ನಮಗೆ ತುಂಬ ಏನು ಉಪಯೋಗಕ್ಕೆ ಬರ್ತದೆ. ತೆಂಗಿನ ಎಣ್ಣೆಯನ್ನು ಉಪಯೋಗ ಮಾಡುವಾಗ ಅದಕ್ಕೆ ಒಣಗಿದ ಏನು ನೆಲ್ಲಿಕಾಯಿಯನ್ನು ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಉಪಯೋಗ ಮಾಡುವಂಥದ್ದು, ಅಥವಾ ತೆಂಗಿನ ಎಣ್ಣೆಯ ಜೊತೆಗೆ ಕರಿಬೇವನ್ನು ಚೆನ್ನಾಗಿ ಕುದಿಸಿ ಆ ಎಣ್ಣೆಯನ್ನು ಉಪಯೋಗ ಮಾಡುವಂಥದ್ದು. ನಾನೇನು ಹೇಳಿದೆ, ಕರಿಬೇವನ್ನು ಉಪಯೋಗ ಮಾಡುವಂಥದ್ದು, ಇದು ಹೊಟ್ಟಿನ ಸಮಸ್ಯೆಗೆ ತುಂಬ ಪರಿಣಾಮಕಾರಿಯಾಗಿ ಇದು ಒಂದು ಕೆಲಸ ಮಾಡ್ತದೆ. ಇನ್ನು ಮೆಂತೆ ಎಲ್ಲರ ಮನೆಯಲ್ಲಿ ಕೂಡ ಇರ್ತದೆ, ಸಾಮಾನ್ಯವಾಗಿ ಸಿಗುವಂಥದ್ದು. ಈ ಮೆಂತೆಯನ್ನು ನೆನೆಸಿ, ಹಿಂದಿನ ದಿನ ನೆನೆಸಿ, ಮರುದಿನ ಬೆಳಗ್ಗೆ ಆ ಮೆಂತೆ ನೆನೆಸಿದ ನೀರಿನ ಸಮೇತ ನಾವು ಅದನ್ನು ರುಬ್ಬಿ ಪೇಸ್ಟ್ ಥರ ಮಾಡಿ ಹೇರ್ ಪ್ಯಾಕ್ ಮಾಡುವಂಥದ್ದು ಮಾಡಿದರೆ ಏನು ಹೊಟ್ಟಿನ ಸಮಸ್ಯೆ ಆಗಿರ್ಬೋದು, ಬೇಗ ಬಿಳಿಯಾಗುವಂಥದ್ದಾಗಿರ್ಬೋದು, ಮತ್ತು ಕಂಡೀಷ್ನರ್ ಥರ ಅದು ಹೆಲ್ಪ್ ಮಾಡ್ತದೆ. ಅಂದರೆ ಕೂದಲಿನ ಸ್ವರೂಪ ಕೂಡ ಚೇಂಜ್ ಆಗ್ತದೆ, ಶೈನಿಂಗ್ ಅಂತ ಕಾಂತಿ ಕೂಡ ಬರ್ತದೆ. ಇನ್ನು ತಲೆ ಹೊಟ್ಟಿನಲ್ಲಿ ಹುಳಿ ಮೊಸರಿನ ಉಪಯೋಗ ಮಾಡುವಂಥದ್ದು, ಲಿಂಬೆ ಹುಳಿಯನ್ನು ಉಪಯೋಗ ಮಾಡೋದು ಎಲ್ಲರಿಗೂ ಗೊತ್ತಿರ್ತದೆ. ಇವುಗಳನ್ನು ಕೂಡ ಉಪಯೋಗ ಮಾಡಬಹುದು. ಇನ್ನು ಕೂದಲು ಉದುರುವುದಕ್ಕೆ ಒಂದು ತುಂಬ ಸರಳವಾದ ಉಪಾಯ ಅಂತ ಹೇಳಿದರೆ ನೀರುಳ್ಳಿ ರಸ, ಇದು ಕೂಡ ಎಲ್ಲರಿಗೂ ಗೊತ್ತಿರ್ತದೆ. ಇದನ್ನು ಕೂಡ ಒಂದು ವಾರದಲ್ಲಿ 1 ಸಲ 2 ಸಲ ಮಾಡ್ತಾ ಇದ್ರೆ ಹೇರ್ ಫಾಲ್ ಕೂಡ ಕಡಿಮೆ ಆಗ್ತದೆ. ನೀರುಳ್ಳಿ ರಸ ಅಂತ ಹೇಳಿದ್ರೆ ಅದು ಓನ್ಲಿ ನೀರುಳ್ಳಿ ರಸವನ್ನು ಮಾತ್ರ ತಲೆಗೆ ಹಚ್ಚಿಕೊಳ್ಳಬೇಕು. ಇನ್ನು ಗರಿಕೆ ರಸ ಖಾಲಿ ಹೊಟ್ಟಲ್ಲದೆ ಇದನ್ನ ಕಂಟಿನ್ಯೂಸ್ 3-4 ದಿನ ಉಪಯೋಗಿಸಿದ್ರೆ ಈ ಶೆಕೆಯಲ್ಲಿ ಬರುವಂತ ಗುಳ್ಳೆಗಳೇನಿರ್ತದೆ, ತಲೆ ಗುಳ್ಳೆಗಳೇನಿರ್ತದೆ, ಶೆಕೆ ಬೊಕ್ಕೆ ಅಂತ ಹೇಳ್ತದೆ, ಅದರಿಂದ ಕೂಡ ನಾವು ಏನು ಉಪಯೋಗ, ಅದಕ್ಕೆ ಕೂಡ ಇದು ತುಂಬಾ ಉಪಯೋಗಕಾರಿ ಆಗ್ತದೆ. ರಸ ತೆಗೆದು ತಲೆಗೆ ಹಚ್ಚಬೇಕು, ಕೈಯಲ್ಲಿ ಅಥವಾ ಸಣ್ಣ ಕಾಟನ್ ತಗೊಂಡು ಹತ್ತಿಯ ಸಹಾಯದಿಂದ ತಲೆಯ ಬುಡಕ್ಕೆ ಹಾಕುವಂಥದ್ದು. ಇನ್ನು ಹಾಲು, ತೆಂಗಿನಕಾಯಿಯ ಹಾಲು, ಇದು ಕೂಡ ಅಷ್ಟೇ ಮನೆಯಲ್ಲಿ ಸಾಧಾರಣವಾಗಿ ಸಿಗುವಂಥದ್ದು. ಇದರಿಂದ ಕೂದಲು ತುಂಬಾ ಸೊಂಪಾಗಿ ಬೆಳೀತದೆ, ಮತ್ತೆ ಅದಕ್ಕೆ ಬೇಕಾದ ಪೌಷ್ಟಿಕಾಂಶಗಳು ಕೂಡ ಇದರಲ್ಲಿ ಸಿಗ್ತದೆ. ಮತ್ತೆ ಕೊನೆಯದಾಗಿ ಹೇಳಬೇಕು ಅಂತಂದ್ರೆ ಹೇರ್ ಪ್ಯಾಕ್, ಈ ಮದರಂಗಿ, ಆಮೇಲೆ ಆಲೋವೆರಾ, ಕರಿಬೇವು, ಮತ್ತೆ ಈ ಜಪಾಕುಸುಮ ಅಂತ ಹೇಳಿದ್ರೆ ದಾಸವಾಳದ ಸೊಪ್ಪು, ದಾಸವಾಳ, ಇದನ್ನೆಲ್ಲ ಹಾಕಿ ಅಕಸ್ಮಾತ್ 1-2 ಇಲ್ಲದೆ ಇದ್ರೆ ತೊಂದರೆ ಇಲ್ಲ, ಏನೆಲ್ಲ ಸಿಗ್ತದೆ ಅದನ್ನ ಹಾಕಿ ಪ್ಯಾಕ್ ಮಾಡಿಕೊಂಡು ತಲೆಗೆ ಹಾಕಿ 1 ಗಂಟೆ ಹೊತ್ತು ಬಿಟ್ಟು ಸ್ನಾನ ಮಾಡೋದ್ರಿಂದ ಎಲ್ಲಾ ಸಮಸ್ಯೆಗಳಿಂದ ಕೂಡ ನಾವು ಪರಿಹಾರವನ್ನ ಕಾಣಬಹುದು. ಅಂದ್ರೆ ಮುಂದೆ ಬರುವ ಸಮಸ್ಯೆಗಳಿಂದ ಪರಿಹಾರ ಕಾಣಬಹುದು. ಅದು ಅಲ್ಲದೆ ಈಗ ಒರಟು ಕೂದಲಿರ್ತದೆ, ತುಂಬಾ ರಫ್ ಆಗಿರ್ತದೆ, ಅವುಗಳನ್ನು ಕೂಡ ಇದರಿಂದ ಮಾಡಬಹುದು. ಇದೊಂದು ನ್ಯಾಚುರಲ್ ಕಲರಿಂಗ್ ಕೂಡ ಆಗ್ತದೆ, ನ್ಯಾಚುರಲ್ ಆಗಿ ಕಲರ್ ಕೂಡ ಬರ್ತದೆ. ಹೀಗೆ ಇಂತಹ ಸಣ್ಣ ಸಣ್ಣ ವಿಷಯಗಳನ್ನ ಮನೆಯಲ್ಲಿ ಖಂಡಿತವಾಗ್ಲೂ ಕೂಡ ಮಾಡ್ಕೊಳ್ಬಹುದು. ವಂಡರ್ಫುಲ್. ಎಲ್ಲರಿಗೂ ಆಸಕ್ತಿ ಮಾತ್ರ ಬೇಕಾಗಿರೋದು. ಒಳ್ಳೆಯ ವಿಚಾರಗಳನ್ನು ಮುಂದೆ ಇಟ್ಟಿದ್ದೀರಿ. ಎಲ್ಲರೂ ತಲೆ ಕೂದಲಿನ ಬಗ್ಗೆ ತುಂಬ ಚಿಂತನೆ ಮಾಡ್ತಾ ಇರ್ತಾರೆ. ಒಳ್ಳೆಯ ಒಂದು ಸಕಾಲಿಕವಾದಂಥ ಮತ್ತು ಸುಲಭವಾಗಿ ಮಾಡಬಹುದಾದ ಪರಿಹಾರವನ್ನು ಹೇಳಿದ್ದೀರಿ. ನಾನು ಒಂದು ಮಾತುಕತೆಯನ್ನು ಸಮಾಪನ ಮಾಡೋ ಸಂದರ್ಭದಲ್ಲಿ ಕೊನೆಯದಾಗಿ ಏನಾದರೂ ಹೇಳಲಿಕ್ಕಿದ್ರೆ ಹೇಳಿ ಡಾಕ್ಟ್ರೆ. ಕೊನೆಯದಾಗಿ ಅಂತಂದ್ರೆ, ಇದು ನಾನು ಇಷ್ಟು ಏನು ಹೇಳಿದೆ ಅದು ಜನರಲ್ ಆಗಿ ಮಾಡುವಂಥದ್ದು. ಅಂದ್ರೆ ಆರೋಗ್ಯವಂತ ಕೂದಲನ್ನ ಇನ್ನಷ್ಟು ಆಗಿರುವಂಥದ್ದು, ಮತ್ತೆ ಮುಂದೆ ಬರುವ ಸಮಸ್ಯೆಗಳಿಂದ ದೂರ ಇರುವಂಥದ್ದನ್ನು ಇದರಿಂದ ಏನು ಆರೋಗ್ಯ ಕ್ರಮಗಳಿಂದ ನಾವು ಏನು ಪರಿಹಾರವನ್ನ ಕಂಡುಕೊಳ್ಬಹುದು. ಅಕಸ್ಮಾತ್ ಇನ್ನೂ ನಿಮಗೆ ಆ ಸಮಸ್ಯೆಗಳು ಉಂಟು ಅಂತ ಆದರೆ ಅದಕ್ಕೆ ಬೇರೆ ಏನೋ ಕಾರಣ ಇದೆ ಅಂತ ಹೇಳಿ ಅರ್ಥ. ಆಗ
ವೈದ್ಯರನ್ನು ಸಂಪರ್ಕಿಸಿ ಅವ್ರೇನು ಹೇಳ್ತಾರೆ, ಟೆಸ್ಟ್ ಹೇಳ್ಬೋದು, ಬ್ಲಡ್ ಟೆಸ್ಟ್ ಹೇಳ್ಬೋದು, ಅಥವಾ ಲಕ್ಷಣಗಳನ್ನು ನೋಡಿ ಕಾರಣಗಳನ್ನು ಹೇಳ್ಬೋದು. ಇವುಗಳನ್ನು ಕಾರಣಗಳನ್ನು ತಿಳ್ಕೊಂಡು ಆಮೇಲೆ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಮಾಡ್ಕೊಳ್ಬೇಕಾದಂಥದ್ದು ತುಂಬ ಮುಖ್ಯವಾಗಿರ್ತದೆ. ಇನ್ನು ನಾನು ಹೇಳಿದೆ ಶಿರೋಧಾರ, ಶಿರೋ ಅಭ್ಯಂಗ, ಪ್ರಚ್ಛನ್ನ ಕರ್ಮ, ಇದು ನಮ್ಮ ಆಯುರ್ವೇದ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲಲ್ಲಿ ಲಭ್ಯ ಇರ್ತದೆ. ಏನು ತಜ್ಞರನ್ನು ನೀವು ಭೇಟಿ ಮಾಡಿ ಇದರ ಉಪಯೋಗವನ್ನು ಪಡ್ಕೊಳ್ಬೋದು. ನಾನು ಇಷ್ಟು ಕ್ರಮಗಳನ್ನು ಹೇಳಿದೆ. ಇವುಗಳನ್ನು ಅದೇ ನೀವು ಹೇಳಿದ ಹಾಗೆ ಒಂದು ತಾಳ್ಮೆಯಲ್ಲಿ ಮಾಡಿದರೆ ಖಂಡಿತವಾಗ್ಲೂ ಕೂಡ ಮುಂದೆ ಬರುವಂಥ ಸಮಸ್ಯೆಗಳಿಂದ ನಾವು ಮುಂದೆ ಬರುವ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಡ್ಬೋದು ಮತ್ತು ಅದು ಬಾರದ ಹಾಗೆ ಕೂಡ ನಾವು ತಡೆಯಬಹುದು. ಎಸ್ ಡಾಕ್ಟರ್ ಹೇಳಿದ ಹಾಗೆ ತೀರಾ ನಮಗದು ಗುಣವೇ ಆಗಿಲ್ಲ ಮನೆಯಲ್ಲಿ ಮಾಡಿದ ಔಷಧಿ ಮದ್ದಿನಿಂದ ಅಂತ ಆದರೆ ಆ ಸಂದರ್ಭದಲ್ಲಿ ಖಂಡಿತವಾಗಿ ವೈದ್ಯರನ್ನು ಭೇಟಿ ಮಾಡಬೇಕು. ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರು ತಲೆಗೂದಲಿನ ಆರೈಕೆ ಆರೋಗ್ಯದ ವಿಚಾರವಾಗಿ ಕೂಡ ಸಲಹೆ ಮತ್ತು ನಿಮಗೆ ಔಷಧಿಗಳನ್ನು ಕೂಡ ಕೊಡಲಿಕ್ಕೆ ಇದ್ದಾರೆ. ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡುವ ಸಂದರ್ಭದಲ್ಲಿ ಡಾಕ್ಟರ್ ಅಕ್ಷತಾ ದಾಸ್ ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಧನ್ಯವಾದ ಸಮರ್ಪಣೆ ಮಾಡ್ತೇನೆ ಮೇಡಮ್. ತಲೆಗೂದಲು ಅದು ಯಾವ ರೀತಿಯಾಗಿ ನಾವು ಆಹಾರ ಪಥ್ಯ ಜೊತೆಗೆ ಮನೆಯಲ್ಲೇ ಮಾಡಿಕೊಳ್ಳಬಹುದಾದ ಔಷಧಿಗಳು ಮದ್ದುಗಳು ಉಪಚಾರಗಳ ಮೂಲಕ ಒಳ್ಳೆಯ ರೀತಿಯಲ್ಲಿ ನಾವು ಉಳಿಸಿಕೊಳ್ಳಬಹುದು ಮತ್ತು ಬೆಳೆಸಿಕೊಳ್ಳಬಹುದು ಅನ್ನೋದನ್ನು ಡಾಕ್ಟರ್ ಅಕ್ಷತಾ ದಾಸ್ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದ ಸಮರ್ಪಣೆ ಮಾಡಿ ಈ ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.